ರಾಜ್ಯದ ಗಡಿ ಭಾಗದ ಪರಿಸರದಲ್ಲಿ ಗಾಂಜಾ ಗಮ್ಮತ್ತು ಮುಗಿಲು ಮುಟ್ಟಿದೆ. ಕೇರಳ ಗಡಿ ಭಾಗದ ಗೋಳೂರಲ್ಲಿ ರಾಜಾರೋಷವಾಗಿ ಗಾಂಜಾ ಸೇವಿಸಿದ ಯುವ ಪೀಳಿಗೆ ಮೈ ಮೇಲೆ ನಿಯಂತ್ರಣ ಇಲ್ಲದಂತೆ ತೂರಾಡಿ ಬಿದ್ದ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಗರ ಪ್ರದೇಶಗಳಿಗಷ್ಟೇ ಸೀಮಿತವಾಗಿದ್ದ ಮಾದಕ ವಸ್ತುಗಳ ಆರ್ಭಟ ಇದೀಗ ಗ್ರಾಮಗಳಿಗೂ ವ್ಯಾಪಿಸಿದ್ದು ಎಲ್ಲ ಸ್ಥಳಗಳಲ್ಲೂ ತಾಂಡವವಾಡುತ್ತಿದೆ. ಎಚ್ಡಿ ಕೋಟೆಯ ಸರಗೂರು ತಾಲೂಕಿನ ಕೇರಳ ಗಡಿ ಭಾಗದ ಗೋಳೂರಲ್ಲಿ ಯುವಕ ಯುವತಿಯರ ವರ್ತನೆ ಮಾದಕ ವಸ್ತುಗಳ ಚಟಕ್ಕೆ ದಾಸರಾಗುತ್ತಿರುವ ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ. ಮಾದಕ ವಸ್ತುಗಳಿಗೆ ಕಡಿವಾಣ ಹಾಕದಿದ್ದಲ್ಲಿ ಯುವ ಪೀಳಿಗೆ ಮತ್ತಷ್ಟು ದಾರಿ ತಪ್ಪಲಿದೆ. ಸರಗೂರು ತಾಲೂಕಿನ ಅಂತರಸಂತೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಗೋಳೂರಲ್ಲಿ ಈ ಘಟನೆ ನಡೆದಿದೆ. ವರದಿ ಮಲಾರ ಮಹದೇವಸ್ವಾಮಿ. നിങ്ങൾ എവിടെന്നാ വന്നേ? നിങ്ങളിവിടെ കള്ളു കുടിച്ചിട്ട് ഇവിടെ കളിയാണോ? ഇല്ല പബ്ലിക് സ്ഥലത്തില് അക്കടെ അതിന്റെ ഗ്രൂപ്പിലേക്ക് ഏത് കടയിലാണോ? ഏത് കടയിലാണോ? ഏത് കടയിൽ? Thank you.